ಮಂಗಳೂರಿನ ಯುವ ಪ್ರತಿಭಾವಂತ ಸಾಫ್ಟ್ವೇರ್ ತಂತ್ರಜ್ಞರಿಗೆ ಒಂದು ವೇದಿಕೆಯನ್ನೊದಗಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವಿಭಿನ್ನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ. ಡ್ರೀಮ್ ಸಾಫ್ಟ್ ಇನ್ನೋವೇಷನ್ಸ್ ಮತ್ತು ಹೋಸ್ಟ್ ಜೈರೋ ಸಂಸ್ಥೆಗಳ ಸಹಯೋಗದೊಂದಿಗೆ ಡ್ರೀಮೆಥಾನ್ ಎನ್ನುವ ಕೋಡಿಂಗ್ ಹ್ಯಾಕಥಾನ್ ಮತ್ತು ಟೇಕ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮಂಗಳೂರಿನ ಎಲ್ಲ ಪ್ರತಿಭಾವಂತ ಕೋಡರ್ಗಳಿಗೆ ವೇದಿಕೆಯನ್ನ ಒದಗಿಸಿ ಅವರನ್ನ ಗುರುತಿಸುವ ನಿಟ್ಟಿನಲ್ಲಿ ಡ್ರೀಮ್ ಸಾಫ್ಟ್ ಇನ್ನೋವೇಷನ್ ಸಂಸ್ಥೆಯು ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಡ್ರೀಮೆಥಾನ್ ಎನ್ನುವ ಕೋಡಿಂಗ್ ಹ್ಯಾಕಥಾನ್ ಮತ್ತು ಗೇಮಥಾನ್ ಅನ್ನು ಆಯೋಜಿಸಲಾಗಿದೆ. 2 ದಿನಗಳ ಕಾಲ ನಡೆಯುವ ಸ್ಪರ್ಧೆಗೆ ಇಂದು ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮವನ್ನು 99 ಗೇಮ್ಸ್ನ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಅನಿಲ ಅಂಡ್ರಾಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸ್ಮಾರ್ಟ್ಫೋನ್ ಬಳಸ್ತಾರೆ. ನಮ್ಮ ದೇಶದಲ್ಲಿ ಮೊಬೈಲ್ ಮಾರ್ಕೆಟಿಂಗ್ ಮತ್ತು ಗೇಮಿಂಗ್ ಮಾರ್ಕೆಟಿಂಗ್ ಬಹಳ ವೇಗವಾಗಿ ಬೆಳೀತಾ ಇದೆ. ಮೊಬೈಲ್ ಗೇಮಿಂಗ್ ಅನ್ನ ಜನರು ಹೆಚ್ಚಾಗಿ ಬಳಸಿಕೊಳ್ತಿದ್ದಾರೆ ಎಂದು ಹೇಳಿದರು. Predominantly because of the smartphone adoption out here. You see how many people use smartphones right now. Even my 15-month-old daughter knows how to use a smartphone. That much has technology has evolved and people have adapted to this new change. Apart from that, you also know with the introduction of Jio, high-speed internet, very easy data pack prices, almost everybody including your... ಬಳಿಕ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ಡೈರೆಕ್ಟರ್ ಆದಂತಹ ಡಾ ಮಂಜಪ್ಪ ಸಾರಥಿ ಮಾತನಾಡಿ, ಒಬ್ಬ ವ್ಯಕ್ತಿ ಉತ್ತಮ ಲೀಡರ್ ಅಥವಾ ಸಂಪನ್ಮೂಲ ವ್ಯಕ್ತಿಯಾಗಲು ಅವನಿಗೆ ಶಿಕ್ಷಣಕ್ಕಿಂತ ಹೆಚ್ಚಿನ ವಿಷಯಗಳು ಹೆಚ್ಚು ಪ್ರಭಾವ ಬೀರುತ್ತೆ. ಗೇಮಿಂಗ್ ಕೂಡ ಇದರ ಒಂದು ಅಂಗ. ಒಬ್ಬ ವ್ಯಕ್ತಿ ತನ್ನ ಒತ್ತಡದಿಂದ ಹೊರಬರಬೇಕಾದ್ರೆ ಗೇಮಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಅಗತ್ಯ ಎಂದು ಹೇಳಿದ್ರು. You will have all such kind of games also one of the part, wherein it contributes to the successful of an entrepreneur or a successful life in the human, participation. We talk about why all these entertainments are required, games are required, why freshening or refreshing of our system is required. All that ultimately we talk with respect to quality of life. To arrive at the quality of life, we venture into all these activities. In modern society, we say always that. ಈ ಸಂದರ್ಭ ಡಿಫರೆಂಟ್ ಸೊಲ್ಯೂಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಕಿರಣ್ ಶ್ಯಾಮ್, ಸಿಇಒಎಲ್ನ ಆಪರೇಷನ್ ಮ್ಯಾನೇಜರ್ ಪ್ರದೀಪ್ ರಾಜ್, ಕಾರ್ಯಕ್ರಮ ಸಂಯೋಜಕರಾದ ಸಚಿನ್ ಗಣೇಶ್, ನರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟು 2 ದಿನಗಳ ಕಾಲ ನಡೀತಾ ಇರುವ ಸ್ಪರ್ಧೆಯಲ್ಲಿ ಕೋಡಿಂಗ್ ಹ್ಯಾಕಥಾನ್, ಗೇಮಥಾನ್, ಕೋಡ್ ಹಂಟ್, ಕೌಂಟರ್ ಸ್ಟ್ರೈಕ್ ಮತ್ತು ಇನ್ನಿತರ ಸ್ಪರ್ಧೆಗಳು ನಡೆಯಲಿವೆ. ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪವನ್ ಕಾಜಿಮಠ್ಕ, ವಿ4 ನ್ಯೂಸ್ 24/7 ಮಂಗಳೂರು.